ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭ ನೆರವೇರಿದೆ. ಭಾಲ್ಕಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಕಾರ್ಯಾಲಯದ ಉದ್ಘಾಟನಾ ನೆರವೇರಿತು. ಶಾಸಕ ಈಶ್ವರ್ ಖಂಡ್ರೆ ಅವರು, ಭಾಲ್ಕಿಯ ಶಾಸಕರಾದಂತಹ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ರಾಜಪ್ಪ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ರಾಜೇಂದ್ರ ಕುಮಾರ್ ಗಂದಗೆ ಅವರು, ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಜೊತೆಗೆ ಸ್ವಾಗತ ಪ್ರಾಸ್ತಾವಿಕಗಳನ್ನು ಮಾತನಾಡಿದರು. ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಹಾಜನ್ ಹುಸೇನ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜೊತೆಗೆ ರಾಜಶೇಖರ್ ಮಂಗಲ್ಗಿ ಅವರು, ಜಿಲ್ಲಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಅವರು, ಜೊತೆಗೆ ಬಸವರಾಜ್ ಜಕ್ಕ ಅವರು, ರಾಜ್ಕುಮಾರ್ ಹೊಸದಡ್ಡೆ, ದತ್ತು ಕಾಟ್ಕರ್, ಸೂರ್ಯಕಾಂತ್ ಸುಂಟೆ, ಜೊತೆಗೆ ನಾಗಭೂಷಣ್ ಮಾಮಡಿ, ಮಲ್ಲಿಕಾರ್ಜುನ ಹಲ್ಮಂಡ್ಗೆ ಸೇರಿದಂತೆ ವೇದಿಕೆ ಮೇಲೆ ದಿಲ್ರಾಜ್ ಪಸರ್ಗೆ, ಅದೇ ರೀತಿ ಸೋಮನಾಥ್ ಹಾವ್ಶೆಟ್ಟಿ, ಸುನಿಲ್ ಬಿರಾದಾರ್, ರಮೇಶ್ ಬೋಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಸಕ ಈಶ್ವರ್ ಖಂಡ್ರೆ ಅವರು ನೂತನ ಕಾರ್ಯಾಲಯದ ಉದ್ಘಾಟನಾ ನೆರವೇರಿಸಿದ್ರು. ಈಗಾಗಲೇ ಗಂದಿಗೆ ಅವರು ಹೇಳಿದ್ರು, ಭಾಲ್ಕಿ ಬಹಳಷ್ಟು ಅಭಿವೃದ್ಧಿ ಆಗಿದೆ. ನಾನು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ದೂರದೃಷ್ಟಿ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ನೂರಾರು ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಮಾಡಿದ್ದೇನೆ. ಹೀಗಾಗಿ ಬಹಳ ಕಷ್ಟದಲ್ಲಿದ್ದು, ಬಹಳ ಸಂಕಷ್ಟ, ಅಷ್ಟು ಅಡೆತಡೆಗಳು ಎದುರಿಸಬೇಕಾಗಿತ್ತು. ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು, ಹಣ ಮಂಜೂರಾತಿ ಮಾಡಿ ನೀರಾವರಿ ಯೋಜನೆ ಮಾಡುವಂಥದ್ದಿರ್ಬೋದು, ವಿಶ್ರಾಮ್ ಬ್ಯಾರೇಜ್ಗಳು ಮಾಡುವಂಥದ್ದಿರ್ಬೋದು, ಕೆರೆಗಳು ಮಾಡುವಂಥದ್ದಿರ್ಬೋದು, ರಸ್ತೆ ಚರಂಡಿ, ಕುಡಿಯುವ ನೀರು, ಅನೇಕ ಕಾರ್ಯಕ್ರಮಗಳು, ಶಾಲಾ ಕೋಣೆಗಳು ನಿರ್ಮಾಣ ಮಾಡ್ತಾ ಇದ್ದೀವಿ. ಆರೋಗ್ಯದ ಕ್ಷೇತ್ರದಲ್ಲಿ ಹೊಸ ಯಾವ ರೀತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, PNM ಕೇಂದ್ರಗಳು ಅವೇನು ಮಾಡ್ತಾ ಇದ್ದೀವಿ. ಇದರಲ್ಲಿ ಅಂಗನವಾಡಿ ಕಟ್ಟಡಗಳು ಹೊಸದಾಗಿ ನಿರ್ಮಾಣ ಮಾಡುವಂಥದ್ದು, ಮತ್ತು ಹಲವಾರು ಕಾರ್ಯಕ್ರಮಗಳು ತೆಗೆದುಕೊಂಡು ಮನೆ ನಿರ್ಮಾಣ ಮಾಡುವಂಥದ್ದು. ಈ ಭಾಗದ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ಭಾಗಕ್ಕಿಂತಲೂ ಬೆಂಗಳೂರಿಗಿಂತಲೂ ಉತ್ತಮವಾದಂಥ ಎಲ್ಲ ರೀತಿಯ ಮೂಲಸೌಕರ್ಯಗಳು ನಮ್ಮ ಭಾಗಕ್ಕಾಗಿ ಮಾಲ್ಮಂಡಿಗೆ ಅವರು, ಇತರೆಲ್ಲ ರಾಜಪ್ಪ ಅವರು, ಗಂದಿಗೆ ಅವರು, ಸುಮಾರು ಜನ ಇರುವಂತ ಎಲ್ಲರೂ ಪದಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು. ಈಗಾಗಲೇ ಗಂದಿಗೆ ಅವರು ಹೇಳಿದ ಹಾಗೆ ಒಂದು ದಿವಸ ರಾತ್ರಿ ಈ ಕಡೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿನೇ ಆವರಣದಲ್ಲಿ ಇರುವಂತಹ ಜವಾಬ್ದಾರಿ ನಮ್ಮದೇ ಇದೆ. ಭಾಲ್ಕಿ ಇಷ್ಟೊಂದು ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ, ಭಾಲ್ಕಿ ಎಲ್ಲ ಕಡೆ ಗಿರಿತಾ ಇದೆ ಹೆಸರು ಅಂತ ಹೇಳಿದ್ರೆ ನಾನು ಒಬ್ಬನೇ ಅಲ್ಲ, ಅದನ್ನು ನೀವೆಲ್ಲರೂ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಾಮೀಲಾಗಿದ್ದೀರಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಹಾರ್ದಿಕ ಅಭಿನಂದನೆ, ಶುಭಾಶಯ ಕೊಡ್ತಾ ಇದ್ದೇನೆ.